ಉಚ್ಚಿಲಭೋವಿ ವಿದ್ಯಾಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯಾದ ಮೂರೂರಭೋವಿ ಮೋಯಾ ಮಹಾಸಭಾತ ಸದಸ್ಯರಾದ ಕೂಡ್ಲ ವಿಶ್ವವಿದ್ಯಾಲಯದ ಆಡಳಿತ ವಿಭಾಗಡು ಸೂಪರಿಂಟೆಂಡೆಂಟ್ ಆದ ಬೇಲೆ ಮಲ್ತೊಂದಿತ್ತಿನ ಇಂಚಗು ಅಗಲ್ನ ವಿಜಯ್ ಎನ್ ಕುಮಾರ್ ರೆಗ್ ಉಚ್ಚಿಲಭೋವಿ ಶತಮಾನೋತ್ಸವ ಸಮಿತಿ ವತಿರ್ದು ಶ್ರದ್ಧಾಂಜಲಿ ಸಭೆನು ಐತಾರ ಶಾಲಾ ಸಭಾಂಗಣ ನಡಪಾಯರು. ದಿವಂಗತ ವಿಜಯ್ ಎನ್ ಕುಮಾರ್ನ ಭಾವಚಿತ್ರಗೂ ಪೂಪಾರ್ದು ಶ್ರದ್ಧಾಂಜಲಿ ಅರ್ಪಿಸಾದ ಅರೆನ ಆತ್ಮಗೂ ಸದ್ಗತಿ ಬಯಕದು ಮೌನ ಪ್ರಾರ್ಥನೆ ಸಂದಾಯರು. ಒಬ್ಬೊಬ್ಬರು ಸಾಲಾಗಿ ಸೋಷಿಯಲ್ ಡಿಸ್ಟೆನ್ಸ್ ಇಟ್ಕೊಂಡು ತಲವಾಡಿ ನಾರಾಯಣ ಉಚ್ಚಿಲ್ ಇವರ ಮಗ ವಿಜಯ ಕುಮಾರ್ ಎನ್ ಉಚ್ಚಿಲ್ ಇವರ ನೆನಪಿಗೋಸ್ಕರ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ನಾವಿವತ್ತು ಮಾಡಲಿಕ್ಕೋಸ್ಕರ ಸೇರಿದ್ದೇವೆ.
ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡಬೇಕಾಗಿ ದೇವರಲ್ಲಿ ನಾವು ಕೊಳ್ಳಿಕ್ಕೆ ನಾವೆಲ್ಲರೂ ಕೂಡ 1 ನಿಮಿಷದ ಮೌನ ಪ್ರಾರ್ಥನೆ ಮಾಡಬೇಕಾಗಿ ನಿಮ್ಮನ್ನೆಲ್ಲರೂ ಎದ್ದು ನಿಂತು ಮೌನ ಪ್ರಾರ್ಥನೆ ಮಾಡಬೇಕಾಗಿ ಹೇಳಿದರು. ಶಾಂತಿ ಶಾಂತಿ ಶಾಂತಿ. ಉಚ್ಚಿರಭೂವಿ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರು ಎನ್.ಜಿ. ಮೋಹನ್ ಪಾತಿರೊಂದು ಬೋರಿ ನರಮಾನಿ ಸಮಾಜ ಕೊರ್ನ ಕೊಡುಗೆನು ಜನಕ್ಲು ಸೈತಿನಿರ್ದು ಬೊಕ್ಕ ನೆಂಪು ಮಲ್ತೊಂಬೇರು ಐಕ್ ಪೂರಕಾದು ವಿಜಯಕುಮಾರ್ ಸಮಾಜಗ್ ಸಂಸ್ಥೆಗೆ ಹೆಚ್ಚಿನ ಕೊಡುಗೆ ಕೊಡ್ತೀರು. ಇಂಬೇರ್ನ ಅಗಲುವಿಕೆರ್ದು ಕುಟುಂಬಗ್ ಬೇರೆಂಡು ತಡೆಯೊನ್ನ ಶಕ್ತಿನ ದೇವರು ಕೊರಡು ಪಂಡದ ಕೇನೊಂಡೇರು. ವಿಜಯಕುಮಾರ್ ನಮಗೆಲ್ಲರಿಗೂ ಆತ್ಮೀಯ ಬಂಧು, ಆತ್ಮೀಯ ಗೆಳೆಯರು. ಜೀವನದಲ್ಲಿ ವಾಸ್ತವ ಹೇಳಿದ ಹಾಗೆ ನಾನು ಕಂಡುಕೊಂಡಂಥದ್ದು ಒಂದು ಗುಣ ಅವರಲ್ಲಿ. ಅವರು ಮತ್ತು ಅವರ ಅಣ್ಣ ಇವರಿಬ್ಬರು ಯಾರನ್ನು ಯಾರ ಬಗ್ಗೆ ಒಂದು ಕೀಳು ಮಾತಾಡೋದಾಗಲಿ, ಯಾರನ್ನಾರು ಒಂದು ದೂಷಿಸೋದಾಗಲಿ ಇದನ್ನು ಮಾಡಿದ್ದನ್ನು ನಾನು ಕಂಡದ್ದಿಲ್ಲ. ಅಷ್ಟರ ಮಟ್ಟಿಗೆ ವಿಜಯಕುಮಾರ್ ಎಲ್ಲರಿಗೂ ಒಂದು ಸ್ನೇಹಿತನಾಗಿ ಎಲ್ಲರೊಟ್ಟಿಗೂ ತಗ್ಗಿಕೊಂಡು ಮಾತಾಡ್ತಾ ಎಲ್ಲರ ಪ್ರೀತಿಯಾದಗಳಿಗೆ ಪಾತ್ರರಾಗಿ ಬದುಕಿದರು. ಜೀವನದ ಒಂದೇ ಒಂದು ಸತ್ಯ ಅಂದರೆ ನಾವೆಲ್ಲರೂ ಒಂದು ದಿನ ಕೊನೆಯನ್ನು ಕಾಣುವವರು. ಜೀವನದಲ್ಲಿ ಪ್ರತಿಯೊಬ್ಬ ಹುಟ್ಟಿದವನು ಸಾಯಲೇಬೇಕೆನ್ನುವುದು ಜೀವನದ ಸತ್ಯ. ಆ ರೀತಿಯಲ್ಲಿ ಅವರಿಗೂ ಕಾಲ ಕೂಡಿ ಬಂತು. ಅವರು ನಮ್ಮನ್ನೆಲ್ಲ ಅಗಲಿ ಹೋಗಿದ್ದಾರೆ. ಹಲವಾರು ವರ್ಷಗಳಿಂದ ಅನಾರೋಗ್ಯಕ್ಕೀಡಾಗಿ ತುಂಬ ಕಷ್ಟಪಟ್ಟಿದ್ದಾರೆ. ಆಗಾಗ ಆಸ್ಪತ್ರೆಗೆ ಹೋಗ್ತಾ ಇದ್ದರು. ಒಂದು ವಿಶಿಷ್ಟ ಕಾಯಿಲೆ, ಅವರಿಗೆ ಆಸ್ತಮ ಇತ್ತು. ಆದರೆ ಆಸ್ತಮದೊಟ್ಟಿಗೆ ಅವರಿಗೆ ವಿಶಿಷ್ಟ ಒಂದು ಕಾಯಿಲೆ ಬಂದಿತ್ತು. ಅದಕ್ಕೆ ಸರಿಯಾದ ಒಂದು ಟ್ರೀಟ್ಮೆಂಟ್ ಆಗಲಿ ಮೆಡಿಸಿನ್ ಆಗಲಿ ಸಿಕ್ಕದೆ ಅದಕ್ಕೆ ಬಹಳಷ್ಟು ನೊಂದು ಪರಿತಪಿಸಿ ಜೀವನವನ್ನು ಕೊನೆಗಾಣಿಸಿದ್ದಾರೆ. ಯಾವ ವ್ಯಕ್ತಿ ಕೇವಲ ತನಗಾಗಿ ಬದುಕುತ್ತಾನೋ ಅವನನ್ನು ಸಮಾಜ ನಿರ್ದಾಕ್ಷಿಣ್ಯವಾಗಿ ಮರೆತು ಬಿಡ್ತದೆ. ಆದರೆ ಯಾವ ವ್ಯಕ್ತಿ ಸಮಾಜಕ್ಕಾಗಿ ಬದುಕುತ್ತಾನೋ, ಸಮಾಜದ ನೋವು ನಲಿವುಗಳಿಗೆ ಭಾಗಿಯಾಗುತ್ತಾನೋ, ಇನ್ನೊಬ್ಬರ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಾನೋ ಅಂಥ ವ್ಯಕ್ತಿಯನ್ನು ಸಮಾಜ ಯಾವಾಗಲೂ ನೆನಪಿಟ್ಟುಕೊಳ್ತದೆ. ಅಂಥ ವ್ಯಕ್ತಿಗಳ ಸಾಲಿಗೆ ಸೇರುವಂಥವರು ವಿಜಯಕುಮಾರ್ ಅವರು. ಆದ್ದರಿಂದ ಇವತ್ತು ನನಗೆ ವಿಜಯಕುಮಾರ್ ಅವರು ಆತ್ಮೀಯ ಅತಿ ಹತ್ತಿರದ ಬಂಧು ಕೂಡ. ಅವರ ಈ ಒಂದು ಅಗಲಿಕೆಯ ನೋವು ಇದನ್ನು ಸಹಿಸುವ ಶಕ್ತಿಯನ್ನು ಅವರ ಪತ್ನಿ ಪುತ್ರಿ ಬಂಧು ಬಳಗದವರಿಗೆ ಶ್ರೀದೇವರು ದಯಪಾಲಿಸಲಿ ಅಂತ ಹೇಳಿ ನಾನು ಬೇಡ್ತಾ ಇದ್ದೇನೆ. ಇಂಥ ಅನಾರೋಗ್ಯಗಳು ಅಥವಾ ರೋಗ ರುಜಿನಗಳು ನಮ್ಮನ್ನು ಬಹಳಷ್ಟು ಕಾಡ್ತಾ ಇರ್ತವೆ. ಈಗ ನಾವೆಲ್ಲರೂ ಇದನ್ನು ಅನುಭವಿಸ್ತಾ ಇದ್ದೇವೆ ಈ ಕೊರೋನಾ ಎನ್ನುವಂಥ ಒಂದು ಪಿಡುಗಿನ ಸಂದರ್ಭದಲ್ಲಿ. ಆದರೆ ನಾನು ಕಂಡಂಥ ಒಂದು ಇದು ನನಗೆ ಬೇಸರದ ಸಂಗತಿ ಏನಂದರೆ, ನಮ್ಮ ಸಮಾಜದವರು ಇನ್ನೂ ಇದರ ಬಗ್ಗೆ ಇನ್ನೂ ಎಚ್ಚೆತ್ತುಕೊಳ್ಳಬೇಕು. ಈ ಗುಂಪು ಕೊಡೋದು, ಹೊಟ್ಟೆಯಲ್ಲಿ ಸೇರೋದು, ಇದನ್ನು ಆದಷ್ಟು ನಾವು ತಪ್ಪಿಸಬೇಕು, ಅದನ್ನು ಮಾಡಬಾರ್ದು ಅಂತೇಳಿ ಪದೇ ಪದೇ ಸರ್ಕಾರ ಅದನ್ನು ಹೇಳ್ತಾ ಇದ್ರು. ನಾವು ಅದನ್ನು ಅನುಷ್ಠಾನಕ್ಕೆ ತರುವುದರಲ್ಲಿ ವಿಫಲರಾಗ್ತಾ ಇದ್ದೇವೆ ಅನ್ನೋದು ಬಹಳ ಬೇಸರದ ಸಂಗತಿ. ಯಾಕೆಂದರೆ ಇಂಥ ರೋಗ ರುಜಿನಗಳು ಬಂತು ಅಂತ ಹೇಳಿದ್ರೆ ಅದು ಮಾನವ ಒಂದು ಹಲವರನ್ನು ಬಲಿ ತೆಗೆದುಕೊಂಡು ಹೋಗ್ತದೆ. ವಿಜಯಕುಮಾರ್ ಅವರ ಅಂತ್ಯದರ್ಶನಕ್ಕೆ, ಅವರ ಫ್ಯೂನರಲ್ಗೆ ಹೋದಾಗ ಮತ್ತು ಅವರ ಈ ಉತ್ತರ ಕೈಯಾದಿ ಕಾರ್ಯಗಳಿಗೆ ಹೋದಂಥ ಸಂದರ್ಭದಲ್ಲಿ ನಾನು ಕಂಡುಕೊಂಡಂಥದ್ದು, ಜನರು ಈ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡೋದನ್ನು ಸಂಪೂರ್ಣ ಅಲ್ಲಿ ಮರೆತು ಬಿಟ್ಟಿದ್ರು. ಅದರ ನಂತರ ಆದಂಥ ಕೆಲವು ಸಂದರ್ಭಗಳಲ್ಲಿ ಕೂಡ ನಾವು ಇದನ್ನು ಪಾಲಿಸದೇ ಇರುವಂಥದ್ದು ಅದು ನಮಗೆ ನಮ್ಮ ಸಮಾಜಕ್ಕೆ
ನಮ್ಮ ಈ ಊರಿಗೆ ಗೌರವ ತರುವಂಥ ವಿಷಯ ಅಲ್ಲ. ಇದು ಕೇವಲ ಒಂದು ಸಮಾಜದ ಪ್ರಶ್ನೆ ಅಲ್ಲ. ಈ ನಮ್ಮ ಊರಿನಲ್ಲಿ ಎಲ್ಲ ಬೇರೆ ಬೇರೆ ಸಮಾಜದವರೆಲ್ಲ ಇದ್ದಾರೆ. ಅರೆ ಎಲ್ಲರ ಹಿತರಕ್ಷಣೆ, ಎಲ್ಲರ ಆರೋಗ್ಯವನ್ನು ಕಾಪಾಡುವಂಥ ಒಂದು ಜವಾಬ್ದಾರಿ ಅದು ನಮ್ಮೆಲ್ಲರದ್ದಾಗಿದೆ. ಅದನ್ನು ನಾವು ನೆನಪಿಟ್ಟುಕೊಳ್ಬೇಕು. ಆದರೆ ಅದನ್ನು ನಾವು ಪಾಲಿಸ್ತಾ ಇಲ್ಲ ಅನ್ನೋದು ಅತ್ಯಂತ ದುಃಖಕರ ವಿಷಯ. ಯಾಕೆಂದರೆ ಈಗ ನಿಮಗೆ ಗೊತ್ತು, ಈಗ ಇಷ್ಟರಲ್ಲಿ ನಿಮಗೆಲ್ಲ ಅನುಭವ ಆಗಿದೆ. ಈ ಪಿಡುಗು ಹೇಗೆ ವ್ಯಾಪರಿಸ್ತಾ ಇದೆ, ಹೇಗೆ ತನ್ನ ಜಾಲವನ್ನು ವಿಸ್ತರಿಸ್ತಾ ಇದೆ, ಅದಕ್ಕೆ ಎಷ್ಟು ಮಂದಿ ಬಲಿಯಾಗ್ತಾರೆ, ಇದನ್ನು ನಾವು ನೆನಪಿನಲ್ಲಿ ಇಟ್ಕೊ. ಈಗ ಮುಖ್ಯವಾಗಿ ಹೇಳೋದಾದರೆ, ವಿಜಯರ ಹಾಗೆ ನಾನು ಒಬ್ಬ ಆಸ್ತಮಾ ಪೇಷಂಟ್. ಈ ಆಸ್ತಮಾ ರೋಗ ಇದ್ದವರಿಗೆ, ಡಯಾಬಿಟಿಸ್ ಇದ್ದವರಿಗೆ, ಸ್ಟೀರಾಯ್ಡ್ಸ್ ತಗೊಂಡವರಿಗೆ ಈ ರೋಗ ಮಾರಕ, ಈ ವೈರಸ್ ಮಾರಕ. ಆದ್ದರಿಂದ ನಾವು ನಮ್ಮ ಜಾಗ್ರತೆಯನ್ನು ಮಾಡಿಕೊಳ್ಳುವುದರ ಮೂಲಕ ನಾವು ನಮ್ಮ ಸಮಾಜದ ರಕ್ಷಣೆಯನ್ನು ಮಾಡುವಂಥ ಕೆಲಸವನ್ನು ನಾವೆಲ್ಲರೂ ಕೂಡಿ ಮಾಡಬೇಕು ಅಂತ ಹೇಳಿ ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ವಿಜಯಕುಮಾರರಿಗೆ ಶ್ರದ್ಧಾಂಜಲಿ ಅರ್ಪಿಸುವ ಸಂದರ್ಭದಲ್ಲಿ ಹೇಳ್ತಾ, ನಾವೆಲ್ಲರೂ ಜಾಗರೂಕರಾಗಿ ಸೇಫ್ಟಿ ಮೆಷರ್ಸ್ ಏನಿದೆ ಅದನ್ನು ಪಾಲಿಸುವ ಮೂಲಕ ನಾವೆಲ್ಲರೂ ನಮ್ಮ ರಕ್ಷಣೆಯನ್ನು ಮಾಡಬೇಕು ಅಂತೇಳಿ ಕೇಳಿಕೊಳ್ತಾ, ಪುನರಪಿ ನಮ್ಮ ಆತ್ಮೀಯ ಸ್ನೇಹಿತ, ನಮ್ಮ ಈ ಶತಮಾನೋತ್ಸವ ಸಮಿತಿಯಲ್ಲಿ ಬಹಳಷ್ಟು ನಮ್ಮೆಲ್ಲ ಮೀಟಿಂಗ್ಗಳಿಗೆ ಅವರು ಹಾಜರಾಗ್ತಾ ಇದ್ರು. ಅವರು ತಪ್ಪಿಸಿದ ಮೀಟಿಂಗ್ಗಳು ಬಹಳ ಕಮ್ಮಿ, ಬಹಳಷ್ಟು ಇಂಟ್ರೆಸ್ಟ್ ಇದೆ. ಬಹಳಷ್ಟು ಅವರ ಅನಾರೋಗ್ಯದ ನಡುವೆ ಕೂಡ ಅವರು ಬಹಳಷ್ಟು ಕೆಲಸವನ್ನು ಮಾಡಿದ್ದಾರೆ. ಅಂತಹ ಒಂದು ಸತ್ರದ ಈ ವ್ಯಕ್ತಿಯನ್ನು ನಾವು ಕಳೆದುಕೊಂಡಿದ್ದೇವೆ. ಅದು ನಮ್ಮ ಪಾಲಿಗೆ ಒಂದು ತುಂಬಲಾರದ ನಷ್ಟ ಅಂತೇಳಿ ಹೇಳ್ತಾ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಬೇಡ್ತಾ ಇದ್ದೇವೆ. ಶತಮಾನೋತ್ಸವ ಸಮಿತಿ ಕಾರ್ಯಾಧ್ಯಕ್ಷರು ಶ್ರೀ ರೋಹಿತಾಶ್ವ, ಗೌರವ ಅಧ್ಯಕ್ಷರು ಶ್ರೀಮತಿ ರೇವತಿ ಟೀಚರ್, ವಿಜಯನ್ ಕುಮಾರ್ರಿಗೂ ನುಡಿನಮನ ಸಂದಾಯರು. ಯಾಕೆಂತ ಹೇಳಿದರೆ ನನಗೆ ಅವರು ಇದೆಯೋ ಅಷ್ಟು ಒಡನಾಟ ಜಾಸ್ತಿ ಇಲ್ಲ. ಆದರೂ ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ನಾವು ಭೇಟಿಯಾಗಲಿದ್ದೆವು. ಕೆಲವೊಂದು ಉತ್ತಮ ವಿಚಾರಗಳನ್ನು ಚರ್ಚೆ ಮಾಡ್ತೀವಿ. ಉದಾಹರಣೆಗೆ ನಾವು ಕೆಲವೊಮ್ಮೆ ಆ ಬೇರಳಕಟ್ಟೆಯಲ್ಲಿ ನಾವು ಅವರನ್ನು ಒಂದಷ್ಟು ಸಮಯ ಭೇಟಿಯಾಗಿದ್ದೆ ಭಾಳ ವರ್ಷಗಳ ಹಿಂದೆ. ಅವರೊಂದು ಅಂಗಡಿಯಲ್ಲಿ ಶವರಿಯಲ್ಲಿ ಅಲ್ಲಿದ್ದರು. ನಾವು ಅಲ್ಲಿ ಹೋದಾಗ, ಆ ಕಡೆಯಲ್ಲಿ ಹೋದಾಗ ಅವ್ರ ಹತ್ರ ಒಂದು 10 ನಿಮಿಷ ಮಾತಾಡಿ ಸಾಮಾಜಿಕವಾದಂಥ ಚರ್ಚೆಗಳನ್ನು ಮಾಡ್ತೀವಿ. ಶ್ರೀಯುತ ವಾಸುದೇವರು ಹೇಳಿದ ಹಾಗೆ ಕೆಲವೊಂದು ಸಂದರ್ಭಗಳಲ್ಲಿ ಅವರ ಸ್ವರವೇ ಬಹಳ ಕೇಳುವುದು. ಅಂದರೆ ಅಷ್ಟು ಮಿತವಾಗಿ ಮತ್ತು ಹಿತವಾಗಿ ಸ್ವರ, ಅಂದರೆ ಅದೊಂದು ರೀತಿಯಲ್ಲಿ ಅದನ್ನು ಹೇಗೆ ನಾವು ವಿವರಿಸಬೇಕು ಅಂತ ಗೊತ್ತಾಗ್ತಿಲ್ಲ. ಯಾಕಂದರೆ ಬಹಳ ನಯವಾಗಿ, ಯಾರ ಮನಸ್ಸಿಗೂ ನೋವಾಗದ ರೀತಿಯಲ್ಲಿ ಒಂದು ವಿಷಯವನ್ನು ಅದನ್ನು ಮನದಟ್ಟು ಮಾಡುವಂಥ ರೀತಿ ಆಗಿದೆ. ಇದು ನಾನು ಕಂಡುಕೊಂಡೆ. ಶಾಲಾ ಶತಮಾನೋತ್ಸವ ಸಂದರ್ಭದಲ್ಲಿ ನಾವು ಸ್ವಲ್ಪ ಒಡನಾಟ ನಮ್ಮದು ಜಾಸ್ತಿ ಇದೆ. ಒಂದಷ್ಟು ಸಲ ನಮಗೆ ಫೋನ್ ಮಾಡ್ತಾಯಿದ್ದರು. ನಾನು ಸ್ವಲ್ಪ ಸೋಮಾರಿತನ ತೋರಿಸಿದ್ರು ಬೆಳಿಗ್ಗೆ ಒಂದು ಫೋನ್ ಮಾಡಿ ಹೋಗುವ, ಅಂದರೆ ನಾವು ಕಲೆಕ್ಷನ್ಗೆ ಹೋಗುವ ಅಥವಾ ಇನ್ವಿಟೇಷನ್ ಕೊಡುವ, ಬಹಳ ಮಿತವಾಗಿ ಹಿತವಾಗಿ ಹೇಳ್ತಾ ಇದ್ದೆ. ಬಹಳ ಖಾರವಾಗಿ ಮಾತಾಡಿದ್ದೇನೆ. ನನ್ನನ್ನು ಹೇಗಾದರೂ ಅವರು ಹೊರಡಿಸ್ತಾ ಇದ್ದರು. ನಾವು ಒಂದಷ್ಟು ಕಡೆ ಅವರಿಗೆ ಆ ಸಂದರ್ಭಗಳಲ್ಲಿ ನಾನು ಅವರನ್ನು ಬಹಳ ಹತ್ತಿರದಿಂದ ಗಮನಿಸಿದ್ದೇನೆ. ಆ ಒಂದು ಕೆಲಸ ಮಾಡುವ ಬಗ್ಗೆ ಅವರಲ್ಲಿರುವಂಥ ಕಾಳಜಿ ಅದು ಮೆಚ್ಚುವಂತೆ. ಅದು ತನ್ನ ಕೆಲಸ ಅದು ಅಚ್ಚುಕಟ್ಟಾಗಬೇಕು ಮತ್ತು ಅದನ್ನು ಆ ಎಲ್ಲರನ್ನ ಸೇರಿಸಿಕೊಂಡು ಎಲ್ಲರ ಒಂದು ಸಹಕಾರವನ್ನು ಪಡ್ಕೊಂಡು ಕೆಲಸ ಮಾಡುವಂಥ ರೀತಿ ಭಾಳ ಮೆಚ್ಚುಗೆ. ಹಾಗಾಗಿ ಇವತ್ತು ಅವರು ನಮ್ಮನ್ನು ಅಗಲಿದ್ದಾರೆ. ನಮ್ಮ ಸಮಿತಿ ಪರವಾಗಿ ನಾನು ಅವರ ಎಲ್ಲ ಕುಟುಂಬದವರಿಗೂ, ಅವರ ಹಿತೈಷಿಗಳಿಗೂ ದೇವರು ಅವರಿಗೆ ಆ ಶಕ್ತಿಯನ್ನು, ಅವರ ನೋವನ್ನು ತಡೆಯುವಂಥ ಶಕ್ತಿಯನ್ನು ಕರುಣಿಸಿದೆ ಅಂತ ಹೇಳ್ತಾ ನಿಮ್ಮೆರಡು ಮಾತನ್ನು ಮುಗಿಸ್ತೇನೆ. ನಮ್ಮ ವಿದ್ಯಾರ್ಥಿ ದಿವಂಗತ ವಿಜಯಕುಮಾರ್ ಅವರ ಶ್ರದ್ಧಾಂಜಲಿ ಸಭೆಗೆ ನಾವೆಲ್ಲರೂ ಇಲ್ಲಿ ಬಂದಿದ್ದೇವೆ. ಶ್ರೀಯುತ ವಿಜಯಕುಮಾರ್ ಉಚ್ಚಿಲರವರನ್ನು ಅರಿಯದವರು ಬಹಳ ವಿರಳವೆಂದೇ ಹೇಳಬಹುದು. ಊರಿನ ಸಂಘ ಸಂಸ್ಥೆ, ಜಾತ್ರೆ, ವಾರ್ಷಿಕೋತ್ಸವ, ಕಲೋತ್ಸವ, ಯಾವುದೇ ಸಾಮಾಜಿಕ ಕಾರ್ಯಕಲಾಪಗಳಲ್ಲಿ ಅವುಗಳನ್ನೆಲ್ಲ ಸಂಘಟನೆ ಮಾಡುವ ಸಂಘಟಕರಾಗಿ ದುಡಿದು ಎಲ್ಲರ ಪ್ರೀತಿಗೆ ಪಾತ್ರರಾದವರು. ಇವರ ಕುಟುಂಬಸ್ಥರಾದ ತಲೆಬಾಡಿ ಮನೆಯ ಸರ್ವರು ಕೂಡ
ಊರಿನ ಅಭಿವೃದ್ಧಿಗೂ ಜನರ ಕಷ್ಟ ಸುಖಗಳನ್ನು ಅರಿತು ಬದುಕಿದವರೆಂದರೂ ತಪ್ಪಾಗಲಾರದು. ಅವರ ಹಿರಿಯರ ಮಾರ್ಗದರ್ಶನವೇ ಹಿರಿಯರ ನಡವಳಿಕೆಯಲ್ಲಿ ಅದು ಬಂದೇ ಹೋಗುತ್ತದೆ. ನಾನು 1966ರಲ್ಲಿ ಈ ಶಾಲೆಯಲ್ಲಿ ಕೆಲಸಕ್ಕೆ ಸೇರಿಕೊಂಡಾಗ 4ನೇ ತರಗತಿಯ ನನ್ನ ಪ್ರಥಮ ಬ್ಯಾಚಿನಲ್ಲಿ ವಿಜಯಕುಮಾರ ವಿದ್ಯಾರ್ಥಿಯಾಗಿ ನನಗೆ ಸಿಕ್ಕಿದರು. ಇದೇ ವರ್ಷದ ಹೆಚ್ಚಿನ ವಿದ್ಯಾರ್ಥಿಗಳು ಶಾಲಾ ಶತಮಾನೋತ್ಸವ ಸಮಾರಂಭದಲ್ಲಿ ಶಾಲೆಗಾಗಿ ಸಹಕರಿಸಿದಂತಹ ಹೆಚ್ಚಿನ ವಿದ್ಯಾರ್ಥಿಗಳು ಹಾಗೂ ಆದರ್ಶ ವಿದ್ಯಾರ್ಥಿಗಳೆಂದು ತಿಳಿಸಲು ತುಂಬ ಸಂತೋಷಪಡುತ್ತೇನೆ. ಅಂದಿನ ಆ ಮುಗ್ಧ ಮಕ್ಕಳ ಮುಗ್ಧ ಮುಖಗಳ ಹಾವ ಭಾವ ನೋಡುವಾಗ ನಮಗಾಗುತ್ತಿದ್ದ ಆನಂದ ಅಷ್ಟಿಷ್ಟಲ್ಲ. ಗಣಿತ ಪಾಠ ವಿಜಯಕುಮಾರರ ಅಚ್ಚುಮೆಚ್ಚಿನ ಪಾಠವಾಗಿತ್ತು. ಬಾಯಿ ಲೆಕ್ಕ ನಾವು ಕಲಿಯುವಾಗ ಒಂದು 10 ನಿಮಿಷದ ಬಾಯಿ ಲೆಕ್ಕ ಫಸ್ಟಿಗೆ ಕೇಳ್ತಿದ್ದರು ಅಧ್ಯಾಪಕರು. ಅದರಲ್ಲಿ ಇವರು ಪ್ರಥಮವಾಗಿ ಹೆಚ್ಚು ಅಂಕಗಳನ್ನು ಪಡೆದುಕೊಂಡು ನಮ್ಮಿಂದ ತುಂಬ ಪ್ರೋತ್ಸಾಹದ ನುಡಿಗಳನ್ನು ಕೇಳುತ್ತಿದ್ದರು. ಆ ನಂತರ ಬೋರ್ಡಿನಲ್ಲಿ ಕೊಟ್ಟ ಲೆಕ್ಕಗಳನ್ನು ಎಲ್ಲರಿಗಿಂತಲೂ ಮೊದಲಾಗಿಯೇ ಮಾಡಿ ನಗುತ್ತಾ ತಂದು ತೋರಿಸುವ ಮುಗ್ಧ ಮುಖ ಈಗಲೂ ಕಣ್ಣ ಮುಂದೆ ಹಾದು ಹೋಗುತ್ತದೆ. ಅಂತಹ ವಿದ್ಯಾರ್ಥಿಯೊಬ್ಬ ಶತಾಯುಷಿ ತಂದೆಯವರು ಇರುವಾಗಲೇ ಅಕಾಲ ಮೃತಪಟ್ಟಿರುವುದು ನಮ್ಮೆಲ್ಲರನ್ನು ಶೋಕತಪ್ತರನ್ನಾಗಿಸಿದೆ. ಅಳಿಯುವುದೇ ಕಾಯ, ಉಳಿಯುವುದೇ ಕೀರ್ತಿ ಎಂಬಂತೆ ದಿವಂಗತ ವಿಜಯಕುಮಾರರ ಆತ್ಮಕ್ಕೆ ಪರಮಾತ್ಮನ ಶಾಂತಿ ನೆಮ್ಮದಿಯನ್ನು ಕೊಡಲಿ ಹಾಗೂ ಅವರ ಹೆತ್ತವರು, ಒಡಹುಟ್ಟಿದವರು, ಪತ್ನಿ, ಮಕ್ಕಳು, ಕುಟುಂಬಸ್ಥರೆಲ್ಲರಿಗೂ ಈ ಆಘಾತವನ್ನು ಸಹಿಸುವಂತಹ ಸಹನೆ, ತಾಳ್ಮೆ ಪರಮಾತ್ಮನ ನೀಡಲಿ ಎಂದು ಪ್ರಾರ್ಥಿಸುತ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸುತ್ತೇನೆ. ಪ್ರಧಾನ ಕಾರ್ಯದರ್ಶಿ ಶ್ರೀ ನಾರಾಯಣ್ ಉಚ್ಚಿಲ್ ಎತ್ಕೊಂದು ಸಭೆ ಸ್ಥಾರಿಕೆ ಮಾಡಿದ ಸೊಲ್ಮೆ ಸಂದಾಯರು. ದಿವಂಗತ ವಿಜಯನ್ ಕುಮಾರನ ಕುಟುಂಬಸ್ಥರು, ಹಿತೈಷಿಗಳು, ಶತಮಾನೋತ್ಸವ ಸಮಿತಿ ಸದಸ್ಯರು ಪಾಲ್ಪಡೆದು ನುಡಿನಮನ ಸಂದಾಯರು. ತರಗತಿಯಲ್ಲಿ ನಾನು ನೆನಪು ಮಾಡಿಕೊಂಡ ಹಾಗೆ ಉಳಿದ ಎಲ್ಲ ವಿದ್ಯಾರ್ಥಿಗಳಿಗಿಂತ ಸ್ವಲ್ಪ ಚಿಕ್ಕವರಾಗಿ ಕಾಣ್ತಾ ಇದ್ದರು. ಹೈಸ್ಕೂಲ್ನವಲ್ಲ, ಪ್ರಾಥಮಿಕ ಶಾಲೆ ಆಗಿರಬೇಕು ಎನ್ನುವ ಹಾಗೆ ಅವರು ಕಾಣಿಸಿಕೊಳ್ತಾ ಇದ್ದರು. ಆಮೇಲೆ ಅವರು ಶಿಕ್ಷಣ ಮುಂದುವರಿಸಿದರು, ಉದ್ಯೋಗ ಮಾಡಿದ್ದು, ಕುಟುಂಬ ಎಲ್ಲ ಆಯಿತು, ನಿವೃತ್ತಿ ಕೂಡ ಆಯಿತು. ಆದರೆ ಅವರನ್ನು ಕಾಣುವಾಗ ಅಥವಾ ಅವರನ್ನು ನಾನು ನೆನಪು ಮಾಡಿಕೊಳ್ಳುವಾಗ ಮೊದಲು ಅವರನ್ನು ನೋಡಿದ ಯಾವ ಚಿತ್ರ ಇದೆ ಅದೇ ಕಣ್ಣಿಗೆ ಕಾಣಿಸ್ತದೆ. ಅಂದರೆ ಎಳೆಯ ಹುಡುಗ ವಿಜಯಕುಮಾರ್ ಅಂಥ ಎಳೆಯರು ಇದ್ದಕ್ಕಿದ್ದ ಹಾಗೆ ಎದ್ದು ಹೋಗುವುದು ಬಹಳ ನೋವಿನ ಸಂಗತಿ. ಅದಾದ ಕೆಲವೇ ದಿನಗಳಲ್ಲಿ ಅಲ್ಲೇ ಸಮೀಪದಲ್ಲಿದ್ದ ಮತ್ತೊಬ್ಬರು ವೆಂಕಟೇಶ್ ಅವರು ಕೂಡ ಅವರು ಹೆಚ್ಚಿರದ ಫಿಶರೀಸ್ ಹೈಸ್ಕೂಲ್ನ ವಿದ್ಯಾರ್ಥಿ ಆಗಿದ್ದರು. ಈ ರೀತಿ ಆಗುವ ಆಕಸ್ಮಿಕ ಘಟನೆಗಳು ಆಗಬಾರದಿತ್ತು. ಇದು ಯಾವ ಅನಾರೋಗ್ಯವನ್ನು ತಿಳಿದಾಗೆ ಅಂಥ ಗಂಭೀರ ಕಾಯಿಲೆ ಏನು ಆದರೂ ಯಾಕೆ ಹೀಗಾಗ್ತದೆ ಮತ್ತು ಲೋಕದಲ್ಲಿ ಇದು ಇರುವಂಥದ್ದೇ ಅಂತ ಅದನ್ನು ಬಹಳ ಭಾರವಾದ ಮನಸ್ಸಿನಿಂದ ಒಪ್ಪಿಕೊಳ್ಬೇಕಾಗ್ತದೆ. ವಿದ್ಯಾರ್ಥಿಯಾಗಿದ್ದಾಗ ನನ್ನ ನೆನಪಿನ ಪ್ರಕಾರ ಒಳ್ಳೆಯ ಚಟುವಟಿಕೆಯ ವಿದ್ಯಾರ್ಥಿ ಹೈಸ್ಕೂಲ್ನಲ್ಲಿ ವಿಜಯಕುಮಾರ್, ಅವರ ಅಕ್ಕ, ತಂಗಿ ಅವರು ಕೂಡ ಹೈಸ್ಕೂಲಲ್ಲಿ ಕಲಿಯುವಾಗ ನಾನಿದ್ದೆ. ಮತ್ತು ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ತೀವ್ರ ಆಸಕ್ತಿ ಇದ್ದದ್ದು ಮತ್ತು ಅದರಲ್ಲಿ ಭಾಗವಹಿಸ್ತಾ ಇದ್ದದ್ದು ನಾನು ನೆನಪು ಮಾಡ್ತಾ ಇದ್ದೇನೆ. ಮುಖ್ಯವಾಗಿ ಅವರ ತಂದೆ ತಲವಾರಿ ನಾರಾಯಣ ಅವರು ಶಿಕ್ಷಣದ ಬಗ್ಗೆ, ಶಾಲೆಯ ಬಗ್ಗೆ ಹೆಚ್ಚು ಆಸಕ್ತಿ, ಪ್ರೀತಿಯನ್ನು ಇಟ್ಕೊಂಡಿದ್ದರು. ಹಾಗಾಗಿ ಇಡೀ ಕುಟುಂಬದ ಒಡನಾಟ ನನಗಿದ್ದರಿಂದ ವಿಜಯಕುಮಾರ್ ಅವರ ಅಗಲಿಕೆ, ನಮ್ಮ ಕುಟುಂಬದ ಸದಸ್ಯನೊಬ್ಬನ ಅಗಲಿಕೆ ಹಾಗೆ ಭಾರವಾದ ಭಾಸವಾದ
ಮಿತಭಾಷಿಯಾಗಿದ್ದರು. ಆಮೇಲೆ ತಮ್ಮ ಕೆಲಸ ಎಷ್ಟು ಅಷ್ಟೇ, ಅಕಸ್ಮಾತ್ ಭೇಟಿಯಾಗಿದ್ದರೂ ಕೂಡ ಕೆಲವು ಅಗತ್ಯದ ಮಾತುಕತೆಗಳಷ್ಟೇ ನಮ್ಮ ಮಧ್ಯೆ ಇಷ್ಟು ವರ್ಷಕ್ಕೂ ನಡೀತಾ ಇದ್ದರು. ಚಿರಕು ಬಂದರೂ ಕೂಡ ಅವರು ಆವಾಗ ಸಿಗುವುದಿಲ್ಲ. ಆದರೆ ನಾನು ಗಮನಿಸಿದ್ದು ಮಾತ್ರ ಅವರು ಬಹಳ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ದರು. ಶಾಲೆಯ ಕಾರ್ಯಕ್ರಮಗಳಾಗಿರ್ಬೋದು ಅಥವಾ ಅಡ್ಕದ ಭಗವತಿ ಸ್ನಾನದ ಕಾರ್ಯಕ್ರಮಗಳಾಗಿರ್ಬೋದು. ಅಡ್ಕದಲ್ಲಿ ಜಾತ್ರೆಯ ಸಂದರ್ಭಗಳಲ್ಲೆಲ್ಲ ಅವರು ಇಡೀ ಬ್ಯುಸಿ ಅಂತ ಹೇಳುವ ಹಾಗೆ ಓಡಾಡುವುದು ಮತ್ತು ಅಲ್ಲಿಯ ಕೆಲಸಗಳಲ್ಲಿ ಭಾಗವಹಿಸ್ತಾ ಇರುವುದನ್ನು ನಾನು ಗಮನಿಸಿದ್ದೇನೆ. ಅಂತಹ ಒಂದು ಸಹೃದಯ ಬೇರೆ ಬೇರೆ ಸಂದರ್ಭಗಳಲ್ಲಿ ನನ್ನ ನೆರವಿಗೂ ಬಂದಿದ್ದಾರೆ. ನನ್ನ ಪ್ರೀತಿ ಮತ್ತು ಅವರ ಪ್ರೀತಿಯನ್ನು ಪರಸ್ಪರ ಹಂಚಿಕೊಳ್ಳುವಂಥ ಸಂದರ್ಭಗಳು ಅನೇಕ ಇದ್ದು ಈ ಸಂದರ್ಭದಲ್ಲಿ ಅವರನ್ನು ನಾನು ನೆನಪು ಮಾಡಿಕೊಳ್ತೇನೆ ಮತ್ತು ಅವರಿಗೆ ಆತ್ಮೀಯವಾದ ಶ್ರದ್ಧಾಂಜಲಿಯನ್ನು ಸಲ್ಲಿಸಿ ಎಲ್ಲರ ಆತ್ಮೀಯ ಆದಂಥ ವಿಜಯಕುಮಾರ್ ಉಚ್ಚಿಲರ ಶ್ರದ್ಧಾಂಜಲಿ ಸಭೆಯಲ್ಲಿ ಅವರ ಮೇಲಿನ ಪ್ರೀತಿಯಿಂದ ನಾವು ಸೇರಿಕೊಂಡಿದ್ದೇವೆ. ವಿಜಯಕುಮಾರ ಉಚ್ಚಿಲರು ನನಗಿಂತ ವಯಸ್ಸಿನಲ್ಲಿ ತುಂಬ ಕಿರಿಯರಾದರೂ ಉಚ್ಚಿಲದಲ್ಲಿ ನನ್ನ ಒದಗಿದ ಏಕೈಕ ಆತ್ಮೀಯ ಮಿತ್ರ. ಸುಮಾರು ನನ್ನ 85ಕ್ಕೆ ನಾನು ಉಚ್ಚಿಲಕ್ಕೆ ಬಂದು ಸೇರಿಕೊಂಡಾಗಿನಿಂದ ನನ್ನ ಯೋಚನಾ ಲಹರಿಗಳಲ್ಲಿ, ನನ್ನ ಚಿಂತನೆಗಳಲ್ಲಿ ಸಹಭಾಗಿಯಾಗಿ ನನ್ನನ್ನು ಬಹಳ ಆತ್ಮೀಯವಾಗಿ ಆವರಿಸಿಕೊಂಡಿದ್ದಾರೆ. ಸಮಾಜದ ಎಲ್ಲ ಚಟುವಟಿಕೆಗಳಲ್ಲಿ ನಾವು ಜೊತೆಯಾಗಿ ಸುಮಾರು 20 ವರ್ಷ ಬಹಳ ಹತ್ತಿರದಿಂದ ಕೆಲಸ ಮಾಡಿದ್ದೇವೆ. ನಮ್ಮ ಎಲ್ಲ ನನ್ನ ಚಿಂತನೆಗಳನ್ನು ಅವನ ಜೊತೆಗೆ ನಾವು ಅದನ್ನು ಮಂಥನ ಮಾಡಿ ಸಮಾಜದ ಚಟುವಟಿಕೆಗಳಲ್ಲಿ ಯಾವ ರೀತಿಯಲ್ಲಿ ಅಳವಡಿಸಿಕೊಳ್ಬೋದು, ಸಮಾಜದ ಉಪಯೋಗಕ್ಕೆ ಯಾವ ರೀತಿಯಲ್ಲಿ ಅದರಿಂದ ನಾವು ಸಹಾಯ ಮಾಡ್ಬೋದು, ನಮ್ಮ ಸಮಾಜವನ್ನು ಮೇಲಕ್ಕೆತ್ತಬಹುದು ಅನ್ನೋ ಕೆಲವು ಮೂಲಭೂತ ವಿಷಯಗಳಲ್ಲಿ ಅವನಲ್ಲಿ ಬಹಳಷ್ಟು ಚರ್ಚಿಸಿದ್ದಿದೆ. ಆದರೆ ಇನ್ನೊಂದು ಅವನು ಕಂಡುಕೊಂಡಂಥ ವಿಶೇಷತೆ ಏನಂತ ಹೇಳಿದರೆ, ಎಲ್ಲರೊಂದಿಗೂ ಬೆರೆಯುವಂಥ ಗುಣ. ಅವನು ಅದು ಒಂದು ವಿದ್ಯಾವಂತ ವರ್ಗವಿರಲಿ ಅಥವಾ ವಿಶೇಷವಾಗಿ ಅವನು ನಿಜವಾಗಿ ಬಹುಶಃ ಈ ಸಣ್ಣದರಿಂದ ಒಂದು ಉಬ್ಬಸದ ಕಾಯಿಲೆಯಿಂದ ಬಳಲುತ್ತಿದ್ದದ್ದು ಎಲ್ಲರಿಗೂ ತಿಳಿದಂಥ ವಿಚಾರ. ಅದು ಅಲ್ಲದೆ ಹೋಗಿದ್ದರೆ ಬಹುಶಃ ಇವತ್ತು ತನ್ನ ಕುಟುಂಬದ ಕುಲಕಸುಬು ಏನಿದೆ, ಅವರ ತಂದೆಯವರು ಹಾಕಿಕೊಟ್ಟಂಥ ಹೆಸರನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೋಗ್ತಿದ್ದೇನೆ. ತನ್ನ ಗ್ರ್ಯಾಜುಯೇಷನ್ ಆದ ನಂತರ ಕೂಡ ಮೀನುಗಾರಿಕೆಯಲ್ಲಿ ತೊಡಗಿಕೊಳ್ಬೇಕು ಅಂತೇಳಿ ಕೆಲವೆಲ್ಲ ಪ್ರಯತ್ನಗಳನ್ನು ಮಾಡಿದ್ದ. ಆದರೆ ತನ್ನ ಆರೋಗ್ಯ ಸಮಸ್ಯೆಗಳಿಂದ ಅದರಿಂದ ದೂರ ಆಗಿಬಿಟ್ಟ. ಆದರೂ ಮತ್ತು ಅವನ ವಿಶೇಷತೆ ಏನಂತ ಹೇಳಿದರೆ, ಎಲ್ಲ ಮೀನುಗಾರಿಕೆಯಲ್ಲಿ ತೊಡಗಿರ್ತಂಥ ಎಲ್ಲ ಮಿತ್ರರೊಂದಿಗೆ ಬಹಳ ಆತ್ಮೀಯತೆಯನ್ನು ಉಳಿಸಿಕೊಂಡಿದ್ದ. ಅದು ಯಾಕಂತೇಳಿದರೆ ಅವನಿಗೆ ಆ ಬಗ್ಗೆ ಹೆಚ್ಚು ಒಲವಿತ್ತು. ಮತ್ತು ತನ್ನ ಸಂಪರ್ಕಕ್ಕೆ ಬಂದಂಥ ಎಲ್ಲರೊಂದಿಗೂ ಬಹಳ ಹಸನ್ಮುಖನಾಗಿ ಮಾಡಿಕೊಳ್ತಿದ್ದ. ಕೆಲವು ಸಂದರ್ಭಗಳಲ್ಲಿ ನಮ್ಮ ವಿಚಾರಗಳನ್ನು ಒಪ್ಪಿಕೊಳ್ಳದಿದ್ದಾಗ ಕೂಡ ಅವನ ಮುಖದಲ್ಲೂ ಸ್ನಿಗ್ಧ ನಗು, ಯಾವಾಗಲೂ ಧ್ವನಿ ಎತ್ತಿ ಮಾತಾಡಿದಂಥ ವ್ಯಕ್ತಿಯಲ್ಲ. ಆದರೆ ತುಂಬ ಮಂದಿ ಮಿತ್ರರನ್ನು ಸಂಘಟಿತವಾಗಿ ಸ್ನೇಹರಂಗ, ಅದೇ ರೀತಿ ನಮ್ಮ ಈ ವಿದ್ಯಾಸಂಸ್ಥೆಯ ಚಟುವಟಿಕೆಗಳಲ್ಲಿ, ಊರಿನ ಜಾತ್ರೆಯ ಸಂದರ್ಭಗಳಲ್ಲಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಎಲ್ಲದರಲ್ಲೂ ತನ್ನದೇ ಆದ ತೊಡಗಿಸಿಕೊಂಡುಕೊಳ್ಳುವ ಮೂಲಕ ಎಲ್ಲರೊಟ್ಟಿಗೂ ಬಹಳ ಹೊಂದಾಣಿಕೆಯಿಂದ ಬಾಳಿದಂಥ ವ್ಯಕ್ತಿ ವಿಜಯಕುಮಾರ್ ಉಚ್ಚಿಲ್. ಮತ್ತು ಅವರನ್ನು ಕಂಡ ಹಾಗೆ ನಾನು ತಿಳಿದ ಹಾಗೆ ಅವರು ಕೆಲಸ ಮಾಡುತ್ತಿದ್ದಂಥ ಒಂದು ಪರಿಸರದಲ್ಲಿ ಕೂಡ
ಅವರು ಅಷ್ಟೊಂದು ಎಲ್ಲರೊಟ್ಟಿಗೆ ಅವರ ಆಫೀಸ್ ಇರ್ಬೋದು, ವಿಶ್ವವಿದ್ಯಾಲಯ ಆಫೀಸ್ನಲ್ಲಿ ಭಾಳ ಮುಖ್ಯವಾದ ಒಂದು ಸ್ಥಾನದಲ್ಲಿದ್ದರೂ ಕೂಡ ಎಲ್ಲ ತನ್ನ ಕಚೇರಿಯ ತನ್ನ ವಿಭಾಗದ ಎಲ್ಲರೊಂದಿಗೆ ಬಹಳ ಆತ್ಮೀಯ. ಯಾಕಂತೇಳಿದರೆ ಯಾರಿಗಾದರೂ ರೆಫರೆನ್ಸ್, ನಾನು ಮುಚ್ಚಿಲ್ ಅಂತ ರೆಫರೆನ್ಸ್ ಹೇಳಿದ ತಕ್ಷಣ ಫಸ್ಟಿಗೆ ಅಲ್ಲಿ ಯೂನಿವರ್ಸಿಟಿಯಲ್ಲಿ ಕೊಡೋಕ್ಕೆ ಬರುವಂಥ ರೆಫರೆನ್ಸ್ ವಿಜಯ್ ಕುಮಾರ್ ಉಚ್ಚಿಲ್ರದ್ದು ಏನಾದರೂ ಬಂಧುತ್ವ ಇದೆಯಾ ಅಂತೇಳಿ. ಹಾಗೆ ಬಂಧುವಾಗಿದ್ದುಕೊಂಡು ನನಗೆ ನಿಜವಾಗಿ ಒಬ್ಬ ಎಳೆಯ ಮಿತ್ರನಂತೆ, ಬಂಧುತ್ವಕ್ಕಿಂತಲೂ ಹೆಚ್ಚು ನನಗಾಗಿ ನನ್ನ ಎಳೆಯ ಮಿತ್ರನಂತಿದ್ದವರು ವಿಜಯ್ ಕುಮಾರ್ ಮಾತ್ರ ಅಕಾಲಿಕವಾಗಿ ತೀರಿಕೊಂಡದ್ದು ನಮಗೆಲ್ಲರಿಗೆ ಆದಂಥ ದೊಡ್ಡ ನಷ್ಟ. ಅದನ್ನು ನಾವು ಅದನ್ನು ತುಂಬಿಕೊಳ್ಳುವುದು ಕಷ್ಟ ಸಾಧ್ಯವೇ, ಆದರೆ ಅದನ್ನು ನಿಜವಾಗಿ ಹೆಚ್ಚು ಅನುಭವಿಸಬೇಕಾದ ಅವರ ಕುಟುಂಬ, ಅವರ ಪರಿವಾರ, ಅವರಿಗೆ ಅದನ್ನು ಚೈತನ್ಯವನ್ನು ಮಾಡಲಿ, ಅವರ ನೋವನ್ನು ಅವರು ಸಹಿಸುವಂತಾಗಲಿ ಅಂತ ಅವರಿಗೆ ಮತ್ತೊಮ್ಮೆ ನಾವು ನಮ್ಮೆಲ್ಲ ಪ್ರೀತಿ ವಿಶ್ವಾಸಗಳು ನಿಮ್ಮ ಜೊತೆಗಿವೆ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ. ತಲಬಾಡಿ ವಿಜಯ್ ಕುಮಾರ್ ಅವರು ತೀರಿಕೊಳ್ಳುವ ವಯಸ್ಸಿನವರಲ್ಲ. ಬಹಳ ನನಗೆ ಆಶ್ಚರ್ಯ ಆಗಿದೆ. ಮೊನ್ನೆ ಅಷ್ಟೇ, ಅಂದರೆ 2 ವರ್ಷದ ಹಿಂದೆ ಅಷ್ಟೇ ಅವರು ನಿವೃತ್ತರಾದರು. ಏನಾಯ್ತು ಅವರಿಗೆ? ಆ ರೀತಿಯಲ್ಲಿ ತುಂಬ ಮಂದಿ ಬೆರಗಾಗಿಬಿಟ್ಟು ಅವರ ಅನಾರೋಗ್ಯ ಕೊನೆಯ ದಿನಗಳಲ್ಲಿದ್ದಂತಹ ನಿವೃತ್ತಿಗೆ ಸ್ವಲ್ಪ ಪೂರ್ವದಲ್ಲಿ ಮತ್ತು ನಂತರದಲ್ಲಿ ಆದಂಥ ಅನಾರೋಗ್ಯ ಬಹಳ ಮಂದಿಗೆ ಗೊತ್ತಿರಲಿಲ್ಲ. ಮತ್ತು ಈಗ ನಾವು ಹತ್ತಿರ ಬಂಧುಗಳು ನಾವು ಆದರೂ ಕೂಡ ನಾವು ಕೂಡ ಅವರು ಪದೇ ಆಸ್ಪತ್ರೆಗೆ ಅಡ್ಮಿಟ್ ಆಗ್ತಾರೆ ಬರ್ತಾರೆ ಅಂತ ಇರುವುದರಿಂದ ನಾವು ಕೂಡ ಪದೇ ಹೋಗ್ತಿರಲಿಲ್ಲ. ಅವರೇನು ಹೋಗ್ತಾರೆ, ವಾರ ಇರ್ತಾರೆ, ಬರ್ತಾರೆ. ಇದು ಕೊನೆಗೆ ನಮಗೆ ಅವರು ಎಷ್ಟೊಂದು ಹೋದರೂ ಬಂದರು ಅನ್ನೋದು ನಮಗೂ ಗೊತ್ತಾಗಿದೆ. ಹೀಗೆ ಒಂಥರ ದಿಢೀರಾಗಿ ಅವರ ಮೃತ್ಯು ನಮಗೆ ಎದುರಾಗಿದೆ. ನಾವು ಇವತ್ತು ವಿಜಯ್ ಕುಮಾರ್ ಅವರನ್ನು ನೆನೆಯುವಂಥದ್ದು ಅವರು ತನ್ನ ಸುತ್ತಲಿನ ಸಮಾಜಕ್ಕೆ ಏನು ಕೊಟ್ಟರು ಅನ್ನುವ ಕಾರಣಕ್ಕೆ. ಹೌದು, ಅವರ ಇಲ್ಲಿನ ಒಂದು ಘನಸ್ಥ ಕುಟುಂಬದಲ್ಲಿ ಬಂದವರು. ತಲಬಾಡಿ ಮನೆತನ ಅನ್ನುವಂಥದ್ದು ಒಂದು ಇಲ್ಲಿನ ಒಂದು ಹೆಸರಾದ ಮನೆತನ. 10 ಮಂದಿಗೆ ಉದ್ಯೋಗ ಕೊಟ್ಟಂತಹ ಅವರ ತಂದೆಯವರು. ಆಮೇಲೆ ಮುಂದಿನ ದಿನಗಳಲ್ಲಿ ಅವರ ಕಾಲದಲ್ಲಿ ಇಲ್ಲಿನ ಜನರನ್ನು ಕೂಡ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹಿಸಿದರು ತಲಬಾಡಿ ನಾರಾಯಣ. ಆದರೆ ಇಲ್ಲಿನ ಅವರ ಕಾಲಕ್ಕೆ ನಾರಾಯಣನ ಕಾಲಕ್ಕೆ ಒಂದು ಸ್ವಲ್ಪ ಅಷ್ಟೊಂದು ವಿದ್ಯಾವಂತಿಕೆ ಇಲ್ಲದಂತಹ ಸಮಾಜದಲ್ಲಿ ಮೀನುಗಾರಿಕೆ ಮಾಡುವವರು ಸ್ವಲ್ಪ ಹೆಚ್ಚಿನ ವಿದ್ಯಾಭ್ಯಾಸ ಪಡೆದವರಲ್ಲ. ಈ ಊರಿನಲ್ಲಿ ವಿದ್ಯಾಭ್ಯಾಸ ಬಹಳ ಹಿಂದೆ ಪ್ರಾರಂಭ ಆಗಿದೆ ನಿಜ, ಅದಕ್ಕೂ ಬಹಳ ಹೆಚ್ಚಿನ ವಿದ್ಯಾಭ್ಯಾಸ ಪಡೆದವರು. 7ನೇ ತರಗತಿಯಿಂದ ಎಲ್ಲ ಹೆಚ್ಚಿನವರು ಮಾಡಿದ್ದಾರೆ. SLC ಹತ್ತಿರವೂ ಹೋಗಿದ್ದಾರೆ ಹಿಂದಿನ ತಲೆಮಾರನ್ನು ತಗೊಂಡು. ಆದಾಗ್ಯೂ ಕೂಡ ಮೀನಿನ ಕಸಬು ಮಾಡ್ತಿದ್ದಂಥ ಒಂದು ಸಮುದಾಯದ ಜೊತೆಯಲ್ಲಿ ಒಬ್ಬ ವಿದ್ಯಾವಂತನಾದಂಥ ಅದೇ ಕುಟುಂಬದ ಹುಡುಗ ಹೆಚ್ಚಿನ ಒಂದು ನಾನು ಸ್ವಲ್ಪ ಬೇರೆ ಅನ್ನುವ ರೀತಿಯಲ್ಲಿ ಆಲೋಚಿಸುತ್ತಾನೆ ಸಾಮಾನ್ಯವಾಗಿ. ಆದರೆ ವಿಜಯ್ ಕುಮಾರ್ ಅವರ ಸಂದರ್ಭದಲ್ಲಿ ಹಾಗೆ ಅವರ ಜೊತೆಯಲ್ಲೇ ಇರುವಂಥ ಪ್ರಯತ್ನ ಮಾಡಿದರು ಅನ್ನುವುದು ಬಹಳ ಮುಖ್ಯವಾದಂಥ. ಆಗ ಇವರು ಉಮೇಶ್ವರು ಹೇಳಿದಾಯಿತು, ಅವರಿಗೆ ಆಸಕ್ತಿ ಮೀನುಗಾರಿಕೆಯಲ್ಲಿ ಇತ್ತು ಅನ್ನುವಂಥದ್ದು. ಅವರ ಪದವಿ ಮುಗಿಸಿದ ನಂತರದಲ್ಲಿ ಸ್ವಲ್ಪ ದಿನ ದೋಣಿಯಲ್ಲಿ ಸಮುದ್ರಕ್ಕೆ ಹೋದ್ದುಂಟು. ಅವರ ಅನಾರೋಗ್ಯದ ಕಾರಣಕ್ಕಾಗಿ ಅವರು ಮತ್ತೆ ಅದನ್ನು ಮುಂದುವರಿಸಲು ಸಾಧ್ಯ ಆಗಿದೆ. ನಾವೀಗ ನೋಡಿದವರು ಅವರ ವೃತ್ತಿಯಲ್ಲಿ ವಿಶ್ವವಿದ್ಯಾನಿಲಯದಲ್ಲಿ ಒಬ್ಬ ನೌಕರನಾಗಿ ಸೇರಿ ಒಂದು ಹಿರಿಯ ಅಧಿಕಾರಿಯಾಗಿ ಆಡಳಿತ ವಿಭಾಗದಲ್ಲಿ ಸೂಪರಿಂಟೆಂಡೆಂಟ್, ಸೀನಿಯರ್ ಸೂಪರಿಂಟೆಂಡೆಂಟ್ ಆಗಿ ಅವರು ನಿವೃತ್ತಿಯಾದರು. ಅಲ್ಲಿನ ಕ್ಷೇತ್ರದಲ್ಲಿ ಕೂಡ ಅವರ ಪರಿಚಯ ನನಗೂ ವಿಶ್ವವಿದ್ಯಾಲಯ ಒಂದಷ್ಟು ಪೈಕಿ ಅಲ್ಲಿನ ವಿಭಾಗದಲ್ಲಿ ಕೂಡ ಅವರಿಗೆ ಸನ್ಮಾನ ಪತ್ರ ಕೊಟ್ಟದ್ದನ್ನು ಅದರ ಒಂದು ಮುದ್ರಿತ ಆವೃತ್ತಿ ನನಗೆ ಓದಲಿಕ್ಕೆ ಸಿಕ್ಕಿತು. ಎಷ್ಟು ರೀತಿಯ ಒಂದು ಪ್ರಶಂಸೆ ಅವರು ಅದನ್ನು ಮಾಡಿದ್ದಾರೆ ಅಂತ ಹೇಳಿದರೆ ನಮ್ಮ ಒಂದು ಆಡಳಿತ ವರ್ಗದಲ್ಲಿ ಇಂಥ ಒಬ್ಬ ಅಧಿಕಾರಿಗಳು ಇದ್ದಾರೆ. ಅಷ್ಟು ಸರಳ ನಡವಳಿಕೆಯ ಒಬ್ಬ ಅಧಿಕಾರಿ ಇದ್ದಾರೆ. ಅಷ್ಟೇ ದಕ್ಷ ಕೂಡ ಒಬ್ಬ ಅಧಿಕಾರಿ ಇದ್ದಾರೆ ಅಂತ ಒಂದು ಕೇಳುವಷ್ಟು ರೀತಿಯ ಒಂದು ಪ್ರಶಂಸೆಯನ್ನು ಅವರು ತಮ್ಮ ಸಹೋದ್ಯೋಗಿಗಳ ಮಧ್ಯೆ ಪಡೆದಿದ್ದರು ಅನ್ನೋದು ಬಹಳ ಮುಖ್ಯ. ಸ್ವಲ್ಪ ಕಾಲ ಅವರು ಬ್ಯಾಂಕ್ನಲ್ಲಿ ಕೂಡ ಉತ್ತರ ಭಾರತದಲ್ಲಿ ಕೆಲಸ ಮಾಡಿದರು. ಆಮೇಲೆ ಇಲ್ಲೇ ವಿಶ್ವವಿದ್ಯಾನಿಲಯದಲ್ಲೇ ಕೆಲಸ ಸಿಕ್ಕು ಅವರು ಇಲ್ಲಿಗೆ ಬಂದರು. ಇಲ್ಲಿ ತುಂಬ ದೀರ್ಘಕಾಲ ಇದ್ದಾಗ ಊರಿನಲ್ಲಿ ತನ್ನ ಒಂದು ಮಿತಿಯ ಒಳಗೆ ನಾನು ಏನಾದರೂ ಸಮಾಜಕ್ಕೆ ಮಾಡಬೇಕು ಅನ್ನುವಂಥ ಒಂದು ಧೋರಣೆ ಇತ್ತು. ಅದಕ್ಕೆ ಮುಖ್ಯವಾಗಿ ಆರಿಸಿಕೊಂಡಂಥ ಕ್ಷೇತ್ರಗಳು
ಶಾಲೆ. ಅವರು ಅವರ ಜನರ ನಮ್ಮ ಮೋಯ ಸಮುದಾಯದ ಒಂದು ಧರ್ಮಕ್ಷೇತ್ರ, ಅಡಕ ಭಗವತಿ ಕ್ಷೇತ್ರ, ಮತ್ತು ಊರಿನ ಮೋಯ ಸಮುದಾಯದ ಒಂದು ಸಭೆ, ಇದನ್ನು ಅವರು ಪ್ರಧಾನವಾಗಿ ಅಷ್ಟೇ ಅಲ್ಲದೆ ಇಲ್ಲಿ ಸ್ಥಳೀಯವಾಗಿ ವಿಶೇಷವಾಗಿ ಕೋಟೆ ಉಚ್ಚಿಲ ವಿಷ್ಣುಮೂರ್ತಿ ದೇವಸ್ಥಾನ, ಇಲ್ಲೆಲ್ಲ ನಾನು ನನ್ನ ಜನರ ಜೊತೆಯಲ್ಲಿ ಇರಬೇಕು ಅಂತ ಒಂದು ತೀರ್ಮಾನ ಮಾಡಿಕೊಂಡು ಅಲ್ಲಿ ಅವರು ಒಟ್ಟಿಗೆ ಇದ್ದದ್ದುಂಟು. ಅವರ ಒಟ್ಟಿಗೆ ನಾನು ಕೆಲಸ ಮಾಡಬೇಕು ಅಂತ ಮಾಡಿದಂಥದ್ದು. ಅದರಲ್ಲಿ ಅವರಿಗೆಲ್ಲ ಸಣ್ಣ ಕೆಲಸ ಅಂತ ಏನೂ ಇಲ್ಲ. ಅದರಲ್ಲಿ ಯಾವತ್ತೂ ಕೂಡ ನಾವು ಅಡಕ ಭಗವತಿ ಕ್ಷೇತ್ರದ ಉತ್ಸವ ಆಗುವಾಗ ಮೈಕಿನಲ್ಲಿ ಅವರ ಮಾತೇ ಕೇಳೋದು. ಇನ್ನು ಮುಂದೆ ನಾವು ಮಾತು ಕೇಳಲಿಕ್ಕೆ ಹೋಗ್ತಾ ಇಲ್ಲ. ಈ ವರ್ಷ ಉತ್ಸವ ಕೂಡ ಆಗಲಿಲ್ಲ. ಕೋಟೆ ಕ್ಷೇತ್ರದ ಕೋಟೆ ವಿಷ್ಣುಮೂರ್ತಿ ದೇವಸ್ಥಾನದ ಜೀರ್ಣೋದ್ಧಾರ ಆದ ನಂತರದಲ್ಲಿ ಮತ್ತೆ ಕಲೋತ್ಸವ ಇತ್ಯಾದಿಲ್ಲ ಕಾರ್ಯಕ್ರಮಗಳೆಲ್ಲ ನಡೀತಾ ಇತ್ತು. ಅದರ ಹಿಂದೆ ಅವರ ಪಾತ್ರ ಇದೆ. ನಮ್ಮ ಶಾಲೆಯಲ್ಲಿ ನಡೆಯುವಂಥ ಕಾರ್ಯಕ್ರಮಗಳಲ್ಲಿ ಹಳೆ ವಿದ್ಯಾರ್ಥಿಗಳು ಅಂತ ಸಂಘವನ್ನು ಮತ್ತೆ 2-3 ಬಾರಿ ರಚನೆ ಪುನರ್ರಚನೆ ಅಂತೆಲ್ಲ ಆಗಿದೆ. ಆ ಎಲ್ಲ ಸಂದರ್ಭದಲ್ಲಿ ಕೂಡ ಅವರ ಒಂದು ಪಾತ್ರವನ್ನು ನಾವು ಗುಣಿಸ್ಬೋದು. ಅದಲ್ಲದ ಕ್ಷೇತ್ರದಲ್ಲಿ ಕೂಡ ಕೆಲವು ಕಡೆಯಲ್ಲಿ ಅವರು ಕೆಲಸ ಮಾಡಿದ್ರು. ಮುಖ್ಯವಾಗಿ ಕೆಲವರ ಗಮನಕ್ಕೆ ಬಂದಿತ್ತು ಸ್ನೇಹರಂಗ. ಸ್ನೇಹರಂಗ ಅನ್ನುವಂಥದ್ದು ಉಚ್ಚಿಲಲ್ಲಿ ಎಲ್ಲ ಸಮುದಾಯಗಳ ಜನಗಳು ಸೇರಿ ಮಾಡಿದಂಥ ಸಂಘಟನೆ. ಅದನ್ನು ಮುಖ್ಯವಾಗಿ ಕಲಾ ಚಟುವಟಿಕೆಗಳನ್ನು ಮಾಡುವಂಥದ್ದು, ಬೇರೆ ಸ್ಪೋರ್ಟ್ಸ್ ಇತ್ಯಾದಿ ಎಲ್ಲ ಮಾಡಿದ್ದು ಸುಮಾರು 40 ವರ್ಷದ ಮೇಲೆ ಚರಿತ್ರೆ ಇರ್ಬೋದು. ನನಗೆ ನೆನಪಿದೆ. ಇದು ಇನ್ನೊಂದು ಎಲ್ಲರಿಗೂ ಗೊತ್ತಿರೋದು, ಪ್ರತಿ ವರ್ಷ ಸ್ನೇಹರಂಗದವರು ನಮ್ಮ ಗುಡ್ಡೆ ಅಲ್ಲಿ ಜಾತ್ರೆಯ ಸಂದರ್ಭದಲ್ಲಿ, ಗದ್ದೆ ಜಾತ್ರೆಯ ಸಂದರ್ಭದಲ್ಲಿ ಅಲ್ಲಿ ಇದೆಲ್ಲ ಒಂದು ನಾಟಕವನ್ನು ಮಾಡೋದು ಮಾಡಿಸುವಂಥದ್ದು ಮಾಡ್ತಾಯಿದ್ದೆ. ತುಂಬ ವರ್ಷಗಳ ಹಿಂದೆ ನನ್ನ ಮಿತ್ರರ ಒಂದು ಬಳಗ ಇದೆ ಪುತ್ತೂರಿನಲ್ಲಿ, ಸಮುದಾಯ ಅನ್ನುವಂಥ ಒಂದು ಬಳಗ. ಅವರು ಒಂಥರ ವಟಾರ ನಾಟಕಗಳು, ಬೀದಿ ನಾಟಕದ ರೀತಿ ವಟಾರ ನಾಟಕಗಳನ್ನೆಲ್ಲ ಮಾಡಿ ಆ ಕಾಲಕ್ಕೆ ಒಂದು ಪರ್ಮಿಟಿನ ಕತೆ, ಕರಿಯನ ಕತೆ ಅಂತ 2 ಕಥೆಯನ್ನು ಇಲ್ಲಿ ಬಂದು ನಮ್ಮ ಶಾಲೆಯ ಆವರಣದಲ್ಲಿ ಅವರ ತಂಡವನ್ನು ಕರೆಸಿ ಇವರ ವಿಜಯಕುಮಾರ್ ನೇತೃತ್ವದಲ್ಲಿ ಅದರ ಪ್ರದರ್ಶನ ಮಾಡಿದ ನೆನಪಿದೆ. ಯಾಕಂದರೆ ಆ ತಂಡದ ಮಿತ್ರ ಆಗಿದ್ದವರು ನಾನು. ನನ್ನ ಒಂದು ಸ್ನೇಹದಿಂದ ಅವರು ಇಲ್ಲ, ಈ ಥರದ ಹೊಸ ನಾಟಕಗಳು ನಮ್ಮ ಜನತೆಗೂ ತೋರಿಸಬೇಕಂತ ಅಷ್ಟು ವರ್ಷಗಳ ಹಿಂದೆ ಆ ನಾಟಕವನ್ನು ಇನ್ನೊಂದು ಸಂದರ್ಭ ನನ್ನ ಜೊತೆಯಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಈ ವರ್ಷ ನಾವು ಶಾಲೆಯ ಶತಮಾನೋತ್ಸವ ಆಚರಿಸಿದೆವು. ವಜ್ರ ಮಹೋತ್ಸವದ ಸಂದರ್ಭದಲ್ಲಿ ಒಂದು ನಾಟಕವನ್ನು ಕತ್ತಲೆ ದಾರಿ ದೂರ ಅನ್ನುವಂಥ ನಾಟಕವನ್ನು ನಿರ್ದೇಶಿಸುವ ಸಂದರ್ಭ ನನಗೆ ಒದಗಿ ಬಂದಿದೆ. ಆ ನಾಟಕದ ಪ್ರಧಾನ ಪಾತ್ರ ಒಂದು ಡಾಕ್ಟರ್ ಪಾತ್ರ ಅದನ್ನು ನಿರ್ವಹಿಸಿದವರು. ಅವರು ನಟನಾಗಿ ದೊಡ್ಡ ನಟರು ಏನಲ್ಲ, ಆದರೆ ಆ ನಾಟಕ ಒಬ್ಬ ಸೌಮ್ಯ ಡಾಕ್ಟರ ಪಾತ್ರ ಮತ್ತು ಆತ ಸಮಾಜಕ್ಕೆ ಬಹಳ ಸೇವೆ ಮಾಡುವರು, ಅದಕ್ಕೆ ಕಟಿಬದ್ಧನಾದಂಥ ವ್ಯಕ್ತಿ. ಕೊನೆಗೆ ಆತನ ಮೇಲೆ ಆತ ಇವರ ಜೊತೆಯಲ್ಲಿ ಏಗುವುದು ಸಾಧ್ಯ ಇಲ್ಲ, ರಾಜಕಾರಣಿಗಳು ಮತ್ತೊಬ್ಬರ ಜೊತೆಯಲ್ಲಿ ಏಗುವುದು ಸಾಧ್ಯ ಇಲ್ಲ ಅಂತ ಹೇಳಿ ಅವನು ಬಹಳ ಅಲ್ಲಿ ದುರ್ಬಲನಾಗಿ ಅಲ್ಲಿಂದ ಹೊರ ಬೀಳುವಂಥ ಒಂದು ಸಂದರ್ಭ ಇರುವಂಥ ಸನ್ನಿವೇಶ. ಒಂದು ರೀತಿಯಲ್ಲಿ ಇಲ್ಲಿ ಒಂದು ಸಮಾಜದ ಒಳಗೆ ಇದ್ದು ಸಮಾಜದ ಒಳಗಿರುವಂಥ ಕೆಲವು ಕೆಟ್ಟ ಶಕ್ತಿಗಳ ವಿರುದ್ಧ ಹೋರಾಟ ಮಾಡುವಂಥ ಒಂದು ಸಂದರ್ಭ ವಿಜಯಕುಮಾರ್ ಏನಿತ್ತು ಅದನ್ನು ಅವರು ಮಾಡಿದ ನಾಟಕದಲ್ಲಿ ಕೂಡ ಕಾಣಬಹುದಾಗಿದೆ. ಅದು ನನಗೆ ಸ್ವಲ್ಪ ಹೋಲಿಕೆಯಲ್ಲಿ ಕಾಣ್ತಾ ಇದೆ. ಆದರೆ ಅವರ ಜೊತೆಯಲ್ಲಿ ನಾನು ಭಾಗವಹಿಸಿದ ಆ ಸಂದರ್ಭವನ್ನು ನಾನು ನೆನಪು ಮಾಡ್ತಾ ಇದ್ದೇನೆ. ಇನ್ನು ನನ್ನ ಬಂಧುವಾಗಿ ಮತ್ತು ಅವರ ಚಿಕ್ಕ ಪ್ರಾಯದಿಂದ ನಮ್ಮ ಕುಟುಂಬಕ್ಕೆ ಒಂದು ಸ್ನೇಹ ಇದೆ. ನನ್ನ ತಂದೆಯವರು ನಮ್ಮ ಕುಟುಂಬ, ತಲೆಮಾಡಿಯ ಕುಟುಂಬದವರು ಒಂದು ಸ್ನೇಹ, ಮತ್ತು ನಮ್ಮ ಬೇರೆ ಥರದ ಬಂಧುತ್ವ, ಆಮೇಲೆ ವೈವಾಹಿಕ ಒಂದು ಸಂಬಂಧದಿಂದ ನಮ್ಮಲ್ಲಿ ಆ ಸಂಬಂಧ ಮತ್ತೆ ಮುಂದುವರಿತು. ಅದು ಬೇರೆ ಮಾತು. ಆದರೆ ಭಾಳ ಹಿಂದೆ ಒಂದು ಸಂಬಂಧ ಇತ್ತು. ಆ ಒಂದು ಸಂಬಂಧದಿಂದ ಭಾಳ ಚಿಕ್ಕ ವಯಸ್ಸಿನಲ್ಲಿ ಅವರ ಪರಿಚಯ ನಮಗಾಗಿತ್ತು. ಆಮೇಲೆ ಅವರ ಇಲ್ಲಿ ಯಕ್ಷಗಾನ ನಾಟಕ ಸ್ನೇಹರಂಗದಿಂದ ನನಗೆ ನೆನಪಿದೆ. ಕೆರೆಮನೆ ಶಂಭೇಗಡೆ ಅವರ ಯಕ್ಷಗಾನ ತಂಡವನ್ನು ಅವರು ಕರೆಸಿ ನಮ್ಮ ಮೈದಾನದಲ್ಲಿ ಆಡಿಸಿದ್ದಾರೆ. ಬಡಗತಿಟ್ಟಿನ ಆಟವನ್ನು ಅಲ್ಲಿವರೆಗೆ ಯಾರೂ ಆಡಿಸಿದ್ದಿಲ್ಲ. ಅದನ್ನು ತಂದು ಇಲ್ಲಿ ಆಡಿಸಿದ್ದಾರೆ, ಇಲ್ಲಿ ನಮ್ಮ ಮೈದಾನದಲ್ಲಿ ಯಕ್ಷಗಾನ. ಈ ಹೊಸ ಥರದ ಒಂದು ಕಲಾ ಪ್ರಯೋಗಗಳು ನಮ್ಮ ಜನರಿಗೆ ಗೊತ್ತಾಗಬೇಕಂತ ಅದನ್ನು ಮಾಡಿದ್ದಾರೆ. ಬಹುಶಃ ಅದೇ ರೀತಿ ನಮ್ಮ ಕಲಾವಿದರಿಗೆ ಕೂಡ ಅವರು ಅದರ ಪ್ರೋತ್ಸಾಹ ಕೊಟ್ಟ ಅನೇಕ ಮಂದಿ ಅವರು ಕೂಡ ಇದ್ದಾರೆ. ಮತ್ತು ನಾನು ಆಗ ಹೇಳಿದ ಹಾಗೆ ನಮ್ಮ ಇಲ್ಲಿನ ಕೋಟೆ ಕ್ಷೇತ್ರದಲ್ಲಿ ಮತ್ತು ನಮ್ಮ ಇಲ್ಲಿನ ಅಡಕ ಕ್ಷೇತ್ರದಲ್ಲಿ 3 ಸಭೆಯಲ್ಲಿ ಕೂಡ ಅವರು ಪದಾಧಿಕಾರಿ ಆಡಳಿತದಲ್ಲಿ ಕೆಲಸ ಮಾಡಿದ್ದಾರೆ. ಇಲ್ಲಿ ನಮ್ಮ ಶಾಲಾ ಸಮಿತಿಯಲ್ಲಿ ಅವರು ತುಂಬ ವರ್ಷಗಳ ಕಾಲ ಕಾರ್ಯದರ್ಶಿ ಕೂಡ ಆಗಿದ್ದಾರೆ. ತುಂಬ ವರ್ಷ ಕಾರ್ಯದರ್ಶಿಯಾಗಿ ಕೆಲಸ ಮಾಡೋದು ಅವರೇ ಅಂತ ಲೆಕ್ಕ. ಅಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಶತಮಾನೋತ್ಸವ ಸಮಿತಿಯ ಸಂದರ್ಭದಲ್ಲಿ ಬಹುಶಃ ಅವರ ಆರೋಗ್ಯದ ನಾರಾಯಣರ ಪಾತ್ರವನ್ನು ಅವರು ಮಾಡಬೇಕಾಗಿದೆ. ಅವರು ಆ ಥರದಲ್ಲಿ ಒಂದು ಸಿದ್ಧ ವ್ಯಕ್ತಿ, ನಮ್ಮ ಮಟ್ಟಿಗೆ ಒಬ್ಬ ಸಿದ್ಧ ವ್ಯಕ್ತಿ. ಅವರು ಆ ಸಂದರ್ಭದಲ್ಲಿ ಸ್ವಲ್ಪ ಹೆಚ್ಚಿನ ಜವಾಬ್ದಾರಿ ತೆಗೆದುಕೊಳ್ಳೋದವರಿಗೆ ಸಾಧ್ಯ ಆಗಿಲ್ಲ ಬಹುಶಃ. ಹಾಗೆ
ಅವರ ಒಂದು ನೆನಪುಗಳು ನಮಗೆ ನಿಜವಾಗಿ ಕೂಡ ಭಾಳ ನಾವು ನೆನಪು ಮಾಡಿಕೊಳ್ಬೇಕಂತ ಹೇಳ್ತಾರೆ. ಅದು ಏನು ಹೇಳುತ್ತೆ ಹೇಳಿದರೆ ಅವರಿಂದ ನಾವು ಕಲಿಯೋದಿದೆ, ನಮ್ಮ ಸಮಾಜ ಇತರರು ಕಲಿಯೋದಿದೆ. ಈಗ ಒಬ್ಬರು ಸಮಾಜಕ್ಕೆ ಕೊಡುವುದರಿಂದ ಸಮಾಜಕ್ಕೆ ಪ್ರಯೋಜನ ಆಗುತ್ತೆ, ಅಂಥದ್ದನ್ನು ಇನ್ನೊಬ್ಬರು ಕೂಡ ರೂಢಿಸಿಕೊಳ್ಬೇಕು ಅನ್ನುವುದು ನಮಗೆ ಅದರಿಂದ ಬರುವಂಥ ಪಾಠ. ಅಂತ ಒಬ್ಬ ವಿಜಯ್ ಕುಮಾರನ್ನು ನಾವು ಕಳೆದುಕೊಂಡಿದ್ದೇವೆ. ಅವರ ಬಗ್ಗೆ ಒಂದು ಸಣ್ಣ ಪತ್ರಿಕೆಗಳಲ್ಲಿ ಬರೆಯುವಂಥ ಸಂದರ್ಭ ಉಂಟು. ನಾನು ಹೇಳಿದ ಮಾತನ್ನು ಇನ್ಯಾರು ಹೇಳಿದ್ದಾರೆ, ನಿಲುದನಿಯ ಸಮಾಜ ಸೇವಕ ಅಂತ ಏನೋ ಒಂದು ಕ್ಯಾಪ್ಷನ್ ಕೊಟ್ಟು ನಾನೊಂದು ಪತ್ರ ಬರೆದಿದ್ದೆ. ನಮ್ಮ ಹೊಸಕುರನಲ್ಲಿ ಅದೇ ಪದಗಳನ್ನು ತುಳು ಭಾಷೆಯಲ್ಲಿ ಅನುವಾದ ಮಾಡಿ ಕೂಡ ಅದು ಪ್ರಸಾರ ಆಗಿದೆ. ನನಗೆ ಅವರ ವ್ಯಕ್ತಿತ್ವವನ್ನು ಅದು ಹೇಳುತ್ತದೆ ಅಂತ ನಾನು ತಿಳಿದಿದ್ದೀನಿ. ಎಲ್ಲೂ ಸಮಾಜ ಸೇವಕರು ಸ್ವಲ್ಪ ಎಷ್ಟು ಇದ್ರೂ ಕೂಡ ಸ್ವಲ್ಪ ಆರ್ಭಟದಲ್ಲೇ ಮಾತಾಡ್ತಾರೆ ನಾವು ನೋಡಿದಾಗ, ಎಲ್ಲ ಸಮಾಜ ಸೇವಕರು. ಆದರೆ ಈ ಸಮಾಜ ಸೇವಕರಿಗೆ ಇನ್ನೂ ಕೂಡ ಆರ್ಭಟವನ್ನು ತೋರಿಸ್ತಾರಲ್ಲ, ತನ್ನ ಮೆಲುದನಿಯಿಂದಲೇ ಎಲ್ಲರನ್ನು ಸೆಳೆದಂತಹ ಈ ವ್ಯಕ್ತಿ ನಮಗೆ ಆ ರೀತಿಯ ಒಬ್ಬ ಆದರ್ಶ ವ್ಯಕ್ತಿಯಾಗಿ ಕಾಣಿಸ್ಕೊಳ್ತಾರೆ. ಆ ಆದರ್ಶ ನಮ್ಮ ಜೊತೆಯಲ್ಲಿ ನಮ್ಮ ಮುಂದಿನ ತಲೆಮಾರದಲ್ಲಿ ಬೆಳೆಸ್ಕೊಳ್ಬೇಕು ಅಂತ ಹೇಳ್ತಾರೆ. ಇನ್ನೊಂದು ಮಾತು, ಈ ಅವರ ಕುಟುಂಬ ಬಹಳ ನೋವು ಕೊಟ್ಟಿದೆ. ಅವರು ಈ ಒಂದು ನೋವನ್ನು ಸಹಿಸುವ ಶಕ್ತಿ ಆ ಕುಟುಂಬಕ್ಕೆ ಬರಲಿ ಅಂತ ಪ್ರಾರ್ಥಿಸ್ತಾರೆ.